ವೆಲ್ಕಮ್ ಬ್ಯಾಕ್ ಟು ವಿಜೆ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಇವತ್ತು ನಿಮ್ಮೆಲ್ಲರಿಗೂ ಕೂಡ ಒಂದು ಉಪಯುಕ್ತವಾದ ಮಾಹಿತಿ ಹೇಳ್ತಾ ಇದ್ದೇನೆ. ಅದಕ್ಕೂ ಮುನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಜೊತೆಗೆ ಎಲ್ಲಾ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊಬೈಲ್ ಅನ್ನುವಂಥದ್ದು ಎಷ್ಟು ಉಪಕಾರಿನೋ ಅಷ್ಟೇ ಅಪಾಯಕಾರಿ ಕೂಡ ಹೌದು. ಈ ವಿಚಾರ ಎಲ್ರಿಗೂ ಕೂಡ ಗೊತ್ತೇ ಇರುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅನ್ನುವಂಥದ್ದು ಅಪಾಯಕಾರಿಯೇ ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ನಾವು ಮೊಬೈಲ್ನಲ್ಲಿ ಏನೇ ಮಾಡಿದ್ರು ಕೂಡ ಅದನ್ನ ಹ್ಯಾಕ್ ಮಾಡೋಕಂತಾನೆ ತುಂಬಾ ಜನರು ಇರ್ತಾರೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಮೊಬೈಲ್ ಯೂಸ್ ಮಾಡುವಂತಹ ಪರಿಸ್ಥಿತಿ ಕೂಡ ಈಗಿನ ಕಾಲದಲ್ಲಿದೆ. ಯಾಕೆ ಈ ಮಾತು ಅಂತ ಹೇಳಿದ್ರೆ, ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮೊಬೈಲ್ನಿಂದ ಯಾರಿಗೋ ನಮ್ಮ ಖಾಸಗಿ ಫೋಟೋಗಳಾಗಿರ್ಬೋದು ಅಥವಾ ಖಾಸಗಿ ಮೆಸೇಜಸ್ ಅಥವಾ ಏನೇ ಫೈಲ್ಸ್ ಇದ್ರೂ ಕೂಡ ಇನ್ನೊಬ್ಬರಿಗೆ ಶೇರ್ ಆಗ್ತಾ ಇದೆ. ಮೊಬೈಲ್ ನಮ್ಮದಾದ್ರೂ ಕೂಡ ನಮ್ಮ ಖಾಸಗಿ ಮಾಹಿತಿಗಳು ಬೇರೆಯವರ ಜೊತೆ ಇರುತ್ತೆ. ತುಂಬಾ ಜನರಿಗೆ ಅನ್ಸಿರ್ಬೋದು, ಇದು ಹೇಗಪ್ಪ ನಮ್ಮ ಮೊಬೈಲ್ ಹ್ಯಾಕ್ ಮಾಡ್ತಾರೆ, ಒಂದು ವೇಳೆ ಹ್ಯಾಕ್ ಮಾಡಬಾರ್ದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತಾನು ಕೇಳ್ಬೋದು ನೀವು. ಅದಕ್ಕೂ ಒಂದು ಉಪಾಯ ಇದೆ. ಸಮಸ್ಯೆ ಇದೆ ಅಂದಮೇಲೆ ಆ ಸಮಸ್ಯೆ ಬಗೆಹರಿಸೋದಕ್ಕೂ ಕೂಡ ಏನಾದ್ರೂ ಉಪಾಯ ಇರಲೇಬೇಕಲ್ವಾ? ತುಂಬಾ ಸಿಂಪಲ್. ನಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಚೇಂಜ್ ಮಾಡಿದ್ರೆ ಈ ಸಮಸ್ಯೆಗೆ ತಕ್ಕ ಮಟ್ಟಿಗೆ ಪರಿಹಾರ ಸಿಗುತ್ತೆ. ಅದಕ್ಕೂ ಮುನ್ನ ಕೆಲವೊಂದು ವಿಚಾರ ಹೇಳಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಹ್ಯಾಕ್ ಮಾಡುವವರು ಅವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಕೆಲವೊಂದಿಷ್ಟು ಆ್ಯಪ್ಗಳು. ನಾವು ಆ್ಯಪ್ ಡೌನ್ಲೋಡ್ ಮಾಡ್ತೇವೆ, ಅದು ಕೆಲವೊಂದಕ್ಕೆ ಪರ್ಮಿಷನ್ ಕೇಳುತ್ತೆ. ನಾವು ಅರ್ಜೆಂಟ್ ಆಗಿ ಎಲ್ಲದಕ್ಕೂ ಕೂಡ ಎಲೋ ಅಂತ ಕೊಟ್ಬಿಡ್ತೇವೆ. ಅಂದ್ರೆ ನೋಟಿಫಿಕೇಶನ್ ಬರುವಾಗ ಎಲ್ಲದಕ್ಕೂ ಕೂಡ ಎಲೋ ಅಂತ ಕೊಟ್ಬಿಡ್ತೇವೆ. ಅದು ಯಾಕೆ ಆ ಥರ ಪರ್ಮಿಷನ್ ಕೇಳ್ತಾ ಇದೆ ಅನ್ನೋದನ್ನ ಕೂಡ ಯೋಚನೆ ಮಾಡೋದಿಲ್ಲ ನಾವು, ಹೌದಲ್ವಾ? ಆದ್ರೆ ಈ ಮೂಲಕನೇ ನಮ್ಮ ಮೊಬೈಲ್ ಹ್ಯಾಕ್ ಆಗ್ತಾ ಇದೆ. ಜೊತೆಗೆ ನಮ್ಮ ಮೊಬೈಲ್ನಲ್ಲಿರುವಂತಹ, ಅಂದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಮೊಬೈಲ್ನಲ್ಲಿ ಏನು ಕ್ಯಾಮರಾ ಇದೆ ಆ ಕ್ಯಾಮರಾ ಯೂಸ್ ಆಗಿ, ಅಂದ್ರೆ ಸೆಲ್ಫಿ ಕ್ಯಾಮರಾ ಯೂಸ್ ಆಗಿ ಖಾಸಗಿ ಫೋಟೋಗಳು ಲೀಕ್ ಆಗತ್ತೆ. ನಾವು ಏನೇ ಮೆಸೇಜ್ ಮಾಡಿದ್ರು ನಾವಲ್ಲದೆ ಇನ್ನೊಬ್ರು ಕೂಡ ಆ ಮೆಸೇಜ್ ಅನ್ನ ನೋಡ್ತಾರೆ. ನಾವು ಏನೇ ಕಾಲ್ನಲ್ಲಿ ಮಾತನಾಡಿದ್ರು ಕೂಡ ಇನ್ನೊಬ್ರು ಅದನ್ನ ಕೇಳಿಸ್ಕೊಳ್ತಾರೆ. ಹಾಗಾದ್ರೆ ಮೊಬೈಲ್ ನಮ್ದು, ಕಾರುಬಾರ್ ಮಾತ್ರ ಅವ್ರದ್ದು. ಈ ಮಾತು ಕೇಳಿದ್ರೇನೆ ಸಿಟ್ಟು ಉಕ್ಕಿ ಬರುತ್ತೆ. ಇನ್ನೊಂದು ವಿಚಾರ ಹೇಳಲೇಬೇಕು ನಿಮ್ಗೆ. ನಿಮ್ಮ ಖಾಸಗಿ ಮಾಹಿತಿಗಳು ಅವರಿಗೆ ಯಾಕೆ ಬೇಕು ಅಂತ ನಿಮ್ಗೆ ಡೌಟ್ ಇರ್ಬೋದು. ಅವರು ಅದನ್ನ ಬೇರೆ ಬೇರೆ ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡ್ತಾರೆ. ಅಂದ್ರೆ ಒಳ್ಳೆ ರೇಟಿಗೆ ಮಾರಾಟ ಮಾಡ್ತಾರೆ. ಯಾಕಪ್ಪ ಈ ಮಾರಾಟ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಲೋನ್ ಬಗ್ಗೆ ಮೊಬೈಲ್ನಲ್ಲಿ ಡಿಸ್ಕಷನ್ ಮಾಡಿದ್ರಿ ಅನ್ಕೊಳ್ಳಿ. ಆಮೇಲೆ ನಿಮ್ಗೆ ಬೇರೆ ಬೇರೆ ಕಂಪನಿಗಳ ಕಾಲ್ ಬರುತ್ತೆ, ಲೋನ್ ಬೇಕಾ ಅಂತ ಕಾಲ್ ಬರುತ್ತೆ. ಸೊ ಅವಾಗ ನಿಮ್ಗೆ ಕಿರಿಕಿರಿ ಅನಿಸ್ಬೋದು. ಕೆಲವೊಂದ್ಸಲ ನಾವು ಆಟೋಮೆಟಿಕ್ ಆಗಿ ಕ್ಲಿಕ್ ಆಗಿ ಹೋಗುತ್ತೆ. ಆಗ ನಮ್ಮ ಅಕೌಂಟಿಗೆ ಇಷ್ಟು ಬೀಳುತ್ತೆ, ನೀವು ಲೋನ್ ತಗೊಂಡಿದ್ರಿ, ನೀವು ಅಷ್ಟು ಕಟ್ಟಬೇಕು ಇಷ್ಟು ಕಟ್ಟಬೇಕು ಅಂತ ಅವರದ್ದು ಕಿರಿಕಿರಿ ಕಾಲ್ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಎಷ್ಟು ಕಾಲ್ ಮಾಡ್ರೆ ಅಂತ ನಮ್ಗೆ ಸಿಟ್ಟು ಬಂದು ಬಿಡುತ್ತೆ. ಇನ್ನೊಂದು ವಿಚಾರ ಹೇಳೋದಾದ್ರೆ, ನಾವೀಗ ಒಂದು ಗೂಗಲಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಏನೋ ಒಂದು ಸರ್ಚ್ ಮಾಡಿರ್ತೇವೆ, ಏನೋ ಒಂದು ವಿಷಯ ಆಗಿರ್ಬೋದು, ಅದನ್ನ ಸರ್ಚ್ ಮಾಡಿರ್ತೇವೆ. ಆವಾಗ ನಮ್ಗೆ ಕೆಲವೊಂದಿಷ್ಟು ಆಪ್ಷನ್ಗಳು ಬರುತ್ತೆ, ನೋಡ್ತಾ ಹೋಗ್ತೇವೆ ಅದನ್ನ. ಸೊ ಮರುದಿನ ನೋಡಿ, ಅದೇ ಟೈಮಿಗೆ ನೋಡಿ, ಮೊಬೈಲ್ ಆನ್ ಮಾಡಿ ವಾಪಸ್ ಸರ್ಚ್ ಮಾಡಬೇಕು ಅಂತಾನೆ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಸರ್ಚ್ ಮಾಡಬೇಕಾದಂಥ ವಿಷಯದ ಬಗ್ಗೆ ತಾನಾಗಿಯೇ ಕೆಲವೊಂದಿಷ್ಟು ಮಾಹಿತಿಗಳಾಗಿರ್ಬೋದು ಅಥವಾ ಜಾಹೀರಾತುಗಳಾಗಿರ್ಬೋದು ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಹಾಗಾದ್ರೆ ನಮ್ಮ ಮೊಬೈಲ್ ಹ್ಯಾಕ್ ಆಗಿದಾ ಇಲ್ವಾ? ನೀವೇ ಹೇಳಿ. ಅಥವಾ ನಮಗೆ ಸಾವಿರಾರು ಮೆಸೇಜಸ್ ಬರುತ್ತೆ, ಅಂದ್ರೆ ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಅಲ್ಲೂ ಕೂಡ ನಮ್ಗೆ ಗೊತ್ತಿಲ್ಲದೆ ಯಾವ್ದ್ಯಾವ್ದೋ ಕಂಪನಿಗಳ ಮೆಸೇಜ್ ಬರುತ್ತೆ. ಹಾಗಾದ್ರೆ ನಮ್ಮ ಮೊಬೈಲ್ ಹ್ಯಾಕ್ ಆಗಿಲ್ಲ ಅಂತ ಹೇಳಿದ್ರೆ ಯಾಕೆ ಆ ಮೆಸೇಜ್ಗಳು ಬರುತ್ತೆ? ಇದ್ರಲ್ಲೇ ಗೊತ್ತಾಗ್ಬೋದು ನಮ್ಗೆ ಎಷ್ಟರ ಮಟ್ಟಿಗೆ ನಮ್ಮ ಖಾಸಗಿ ಮಾಹಿತಿಗಳು ಹ್ಯಾಕ್ ಆಗ್ತಾ ಇದೆ ಅಂತ. ಹಾಗಾದ್ರೆ ಈ ಎಲ್ಲಾ ಸಮಸ್ಯೆಗೆ ಪರಿಹಾರ ಏನು? ಸಿಂಪಲ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೇನೆ, ಹಾಗೆ ಮಾಡ್ತಾ ಹೋಗಿ. ಖಂಡಿತ ನಿಮ್ಮ ಸಮಸ್ಯೆಗೆ ತಕ್ಕ ಮಟ್ಟಿಗೆ ಪರಿಹಾರ ಸಿಗುತ್ತೆ. ಮೊದಲು ನಿಮ್ಮ ಮೊಬೈಲ್ ಅಲ್ಲಿ ಸೆಟ್ಟಿಂಗ್ ಆಪ್ಷನ್ಗೆ ಹೋಗಿ, ಅಲ್ಲಿ ಆಪ್ ಮ್ಯಾನೇಜ್ಮೆಂಟ್ ನಲ್ಲಿ ಆಪ್ ಲಿಸ್ಟ್ಗೆ ಹೋಗಿ, ಅಲ್ಲಿ ನಮ್ಮ ಮೊಬೈಲ್ ನಲ್ಲಿ ಇರುವಂತಹ ಎಲ್ಲಾ ಆಪ್ಗಳು ಡಿಸ್ಪ್ಲೇ ಆಗುತ್ತೆ. ಆಗ ಸೊ ಒಂದು ಆಪ್ಗೆ ಕ್ಲಿಕ್ ಕೊಡಿ, ಅಲ್ಲಿ ಪರ್ಮಿಷನ್ ಅನ್ನುವಂತಹ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಕ್ಲಿಕ್ ಕೊಟ್ಟಾಗ ಅಲ್ಲಿ ಕೊನೆಯಲ್ಲಿ ರಿಮೂವ್ ಪರ್ಮಿಷನ್ಸ್ ಇಫ್ ಆಪ್ ಡಸ್ ನಾಟ್ ಯೂಸ್ಡ್ ಅಂತ ಬರುತ್ತೆ. ಸೊ ಅದನ್ನ ನೀವು ಆಫ್ ಮಾಡಿ. ಅಲ್ಲಿ ಆನ್ ಆಗಿರುತ್ತೆ, ಅದನ್ನ ಆಫ್ ಮಾಡಿ. ಅಲ್ಲಿ ವಿಷಯ ಏನಂತ ಹೇಳಿದ್ರೆ, ಸೊ ಹೀಗೆ ಎಲ್ಲ ಆ್ಯಪ್ಗಳು ಹೋಗಿ ಇದೇ ತರಹ ನೀವು ಸೆಟ್ಟಿಂಗ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ನಾವು ಆ್ಯಪ್ ಬಳಸದೇ ಇದ್ದಂತಹ ಒಂದು ಸಂದರ್ಭದಲ್ಲಿ ಈ ಆ್ಯಪ್ಗೆ ಯಾವುದೇ ವಿಚಾರಕ್ಕೂ ಕೂಡ ಪರ್ಮಿಷನ್ ಇಲ್ಲ ಅಂತ ಅರ್ಥ. ಸೊ ಆವಾಗ ನಾವು ಆ್ಯಪ್ ಓಪನ್ ಮಾಡಿದಾಗ ಮಾತ್ರ ಆ್ಯಪ್ ವರ್ಕ್ ಆಗುತ್ತೆ. ಬದಲಾಗಿ ನಾವು ಅದನ್ನ ಆ್ಯಪ್ ಅನ್ನು ಓಪನ್ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ವಿಷಯಕ್ಕೂ ನಿಮಗೆ ವರ್ಕ್ ಆಗೋದಿಲ್ಲ. ಓಕೆ, ಇನ್ನು ನೀವು ಯಾವುದೇ ವಿಷಯವನ್ನ ಕ್ರೋಮ್ನಲ್ಲಿ ಸರ್ಚ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಒಮ್ಮೆ ಕ್ರೋಮ್ ಆ್ಯಪ್ ಆನ್ ಮಾಡ್ಕೊಳ್ಳಿ. ಅಲ್ಲಿ ರೈಟ್ ಸೈಡಿಗೆ ಒಂದು ಕ್ಲಿಕ್ ಮಾಡಿದ್ರೆ
ನ್ಯೂ ಇನ್ಕಾಗ್ನಿಟೋ ಟ್ಯಾಬ್ ಅನ್ನುವಂತಹ ಒಂದು ಆಪ್ಷನ್ಗೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಮಾಡಿದಾಗ ನಿಮಗೆ ಏನೇ ವಿಷಯ ಬೇಕಿದ್ರು ಕೂಡ ಅಲ್ಲಿ ಸರ್ಚ್ ಮಾಡಿ. ಆಗ ನೀವು ಏನ್ ಸರ್ಚ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಗೂಗಲ್ಗೆ ಕೂಡ ಗೊತ್ತಾಗೋದಿಲ್ಲ, ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಆಗ ನಿಮ್ಮ ವಿಷಯಗಳು ಲೀಕ್ ಆಗೋದಿಲ್ಲ. ಸೊ ನೀವು ಏನ್ ಸರ್ಚ್ ಮಾಡ್ತಾ ಇದ್ದೀರೋ ಅದು ಯಾವುದೇ ಹ್ಯಾಕರ್ಸ್ಗೂ ಕೂಡ ಗೊತ್ತಾಗೋದಿಲ್ಲ. ಓಕೆ, ಈ ಸೆಟ್ಟಿಂಗ್ಸ್ ಮಾಡಿಲ್ಲ ಅನ್ಕೊಳ್ಳಿ, ಆವಾಗ ಹ್ಯಾಕರ್ಸ್ ನೀವು ಯಾರ ಜೊತೆ ಮಾತಾಡ್ತಿದ್ದೀರಾ, ನೀವು ಯಾರ ಜೊತೆ ಲೈನ್ ನಲ್ಲಿ ಇದ್ದೀರಾ, ಅಥವಾ ನಿಮ್ದೇ ಮೊಬೈಲ್ ನಲ್ಲಿ ಮೈಕ್ರೋಫೋನ್ ಮೂಲಕ ಹ್ಯಾಕ್ ಮಾಡ್ತಾರೆ. ಅಂದ್ರೆ ಆ ಒಂದು ಮೊಬೈಲ್ ನಲ್ಲಿ ಏನ್ ಮೈಕ್ರೋಫೋನ್ ಇದೆ ಆ ಮೂಲಕ ನೀವು ಯಾರ ಜೊತೆ ಮಾತಾಡ್ತಿದ್ದೀರಾ ಅಥವಾ ಏನ್ ಮಾಡ್ತಾ ಇದ್ರಿ ಎಲ್ಲದನ್ನು ಕೂಡ ಅವರು ಹ್ಯಾಕ್ ಮಾಡ್ತಾರೆ. ಸೊ ಹಾಗೇನೆ ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಮೊಬೈಲ್ ನಲ್ಲಿ ಸೆಲ್ಫಿ ಕ್ಯಾಮರಾದ ಮೂಲಕ ನಿಮ್ಮನ್ನ ಸೆರೆ ಹಿಡಿತಾರೆ. ಸೊ ಇದರಿಂದಾಗಿ ಅವರಿಗೆ ನಿಮ್ಮ ಖಾಸಗಿ ವಿಷಯಗಳು ಗೊತ್ತಾಗುತ್ತೆ. ಓಕೆ, ಈ 2 ಸೆಟ್ಟಿಂಗ್ಸ್ ಬಗ್ಗೆ ಹೇಳಾಯ್ತು. ಇವಾಗ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಲೊಕೇಶನ್. ನಾವು ಯಾವುದೇ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೂ ಕೂಡ ಮೊಬೈಲ್ ಲೊಕೇಶನ್ ಪರ್ಮಿಷನ್ ಕೇಳುತ್ತೆ, ನಿಮಗೆ ಗೊತ್ತಿರ್ಬೋದು ಇದು. ಇದರಿಂದ ನಮ್ಮ ಖಾಸಗಿ ಮಾಹಿತಿಗಳು ಅನ್ನುವಂಥದ್ದು ಲೀಕ್ ಆಗ್ತಾ ಹೋಗುತ್ತೆ. ಯಾವಾಗ ಬೇಕು ಆವಾಗ ಮಾತ್ರ ಲೊಕೇಶನ್ ಆನ್ ಮಾಡ್ಕೊಳ್ಳಿ, ಇದು ತುಂಬಾ ಡೇಂಜರಸ್. ದಿನಾ ನಾವು ಲೊಕೇಶನ್ ಆನ್ ಮಾಡ್ಕೊಳ್ಳೋದು ಕೂಡ, ಅದು ಬಿಟ್ಟು ದಿನಾ ಲೊಕೇಶನ್ ಆನ್ ಮಾಡ್ಕೊಂಡಿದ್ರೆ ಅದರ ಮೂಲಕನೂ ಕೂಡ ನಿಮ್ಮ ಮೊಬೈಲ್ ಅನ್ನುವಂಥದ್ದು ಹ್ಯಾಕ್ ಆಗುತ್ತೆ. ಯಾರಿಗಾದ್ರೂ ಕೂಡ ಲೊಕೇಶನ್ ಕಳಿಸ್ಬೇಕು ಅಥವಾ ಮ್ಯಾಪ್ ಯೂಸ್ ಮಾಡಬೇಕು ಅಂತಹ ಸಂದರ್ಭದಲ್ಲಿ ಮಾತ್ರ ನೀವು ಲೊಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಇಷ್ಟು ಮಾಡ್ಕೊಂಡ್ರೆ ತಕ್ಕ ಮಟ್ಟಿಗೆ ನಿಮ್ಮ ಮೊಬೈಲ್ ಹ್ಯಾಕ್ ಆಗುವಂತಹ ಸಾಧ್ಯತೆಗಳು ಇಲ್ಲ. ಸೊ ಇನ್ನಾದ್ರೂ ನಮ್ಮ ಜಾಗೃತಿಯಲ್ಲಿ ನಾವಿರೋಣ. ಇನ್ನೊಂದು ವಿಚಾರ ನಿಮಗೆ ಗೊತ್ತಿರ್ಬೋದು, ಮಾಲ್ಗೆ ಹೋಗ್ತೀರಾ ಅಥವಾ ಏನೋ ಒಂದು ಶಾಪಿಂಗ್ ಅಂತ ಹೋಗ್ತೀರಾ, ಶಾಪಿಂಗ್ ಆಗಿರ್ಬೋದು, ಏನೋ ಒಂದು ಪರ್ಚೇಸಿಂಗ್ ಅಂತ ಹೋಗ್ತೀರಾ, ಅಲ್ಲೂ ಕೂಡ ನಂಬರ್ ಕೇಳ್ತಾರೆ, ನಮ್ಮ ಫೋನ್ ನಂಬರ್ ಕೊಡಿ ಅಂತ ಕೇಳ್ತಾರೆ. ಆಮೇಲೆ ಅವರು ಏನೇ ಆಫರ್ಸ್ ಇದ್ರೂ ಕೂಡ ನಮಗೆ ಮೆಸೇಜ್ ಬರುತ್ತೆ, ಇಮೇಲ್ ID ಕೊಟ್ಟಿದ್ರೆ ಅದಕ್ಕೆ ಬರುತ್ತೆ. ಸೊ ಇದರಿಂದ ಕೂಡ ಮೊಬೈಲ್ ಹ್ಯಾಕ್ ಆಗುವಂಥ ಸಾಧ್ಯತೆಗಳು ಇರುತ್ತೆ, ಈಸಿಯಾಗಿ ಹ್ಯಾಕ್ ಮಾಡಿಬಿಡ್ತಾರೆ. ಹಾಗಾಗಿ ಖಾಸಗಿ ನಂಬರ್ ಯಾವತ್ತೂ ಕೂಡ ಯಾರಿಗೂ ಕೊಡ್ಲಿಕ್ಕೆ ಹೋಗಬೇಡಿ. ಅಂದರೆ ಮಾಲ್ಗಳಿಗೆ ಆಗಿರ್ಬೋದು, ಯಾವುದೊಂದು ಶಾಪಿಂಗ್ ಆಗಿರ್ಬೋದು, ನಿಮ್ಮ ಅಂದರೆ ಪ್ರೈವೇಟ್ ಖಾಸಗಿ ನಂಬರನ್ನು ಯಾರಿಗೂ ಕೂಡ ಕೊಡ್ಲಿಕ್ಕೆ ಹೋಗಬೇಡಿ. ಈ ಕಾಲದಲ್ಲಿ ಇಷ್ಟೆಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ಬದುಕೋದು ತುಂಬಾ ಕಷ್ಟ ಇದೆ. ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಖಾಸಗಿ ವಿಷಯಗಳು ಬೇರೆಯವರಿಗೆ ಶೇರ್ ಆಗ್ತಾ ಇದೆ. ಹಾಗೆ ಇದ್ದು ಕೂಡ ನಿಮಗೆ ಇದರಲ್ಲೂ ಕೂಡ ಗೊತ್ತಾಗುತ್ತೆ ನಾವು ಅದು ನಿಜಕ್ಕೂ ಕೂಡ ತಮಾಷೆಯ ವಿಷಯ ಅಲ್ಲ ಅಂತ. ಸೊ ಇನ್ನಾದ್ರೂ ಕೂಡ ಎಲ್ಲರೂ ಅಲರ್ಟ್ ಆಗಿರೋಣ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಆ್ಯಂಡ್ ಎಲ್ರಿಗೂ ಯೂಸ್ಫುಲ್ ಆಗಿದೆ ಅನ್ಕೋತೇನೆ. ಸೊ ಯೂಸ್ಫುಲ್ ಆಗಿದ್ರೆ ಕಮೆಂಟ್ನಲ್ಲಿ ಅಭಿಪ್ರಾಯವನ್ನು ತಿಳಿಸಿ ಆ್ಯಂಡ್ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆ ಮತ್ತೆ ಬರ್ತೇನೆ. ನಮಸ್ಕಾರ.